ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯಲಾಕ್ಸ್ ಬೆದ್ರ. ನಾನಿವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಕಟೀಲಿಗೆ ಹೋಗಿ ಬರುವ ಅಂತ ಹೊರಟಿದ್ದೇನೆ. ಬನ್ನಿ ಹೋಗಿ ಬರೋಣವಾ? ನೋಡಿ, ಈಗ ರಾತ್ರಿ ಅಂದರೆ ನಾವು ಮನೆಯಿಂದ 6 ಗಂಟೆಗೆ ಹೊರಟಿದ್ದೇವೆ. ಈಗ 7 ಕಾಲ ಆಯಿತು. ಈಗ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೇವೆ. ನೋಡಿ, ಬಸ್ ಸ್ಟ್ಯಾಂಡ್ ಅಂದರೆ ದೇವರ ಎದುರಲ್ಲಿ. ಇದು ಇನ್ನು ಪಾರ್ಕ್ ಮಾಡಲಿಕ್ಕೆ ಹೋಗಬೇಕು. ಇದು ದೇವಸ್ಥಾನ. ನೋಡಿ, ಇಲ್ಲಿ ತುಂಬ ರಶ್ ಇರುವ ಹೊತ್ತು ಇಲ್ಲೆಲ್ಲ ತುಂಬ ಲೈನ್ ಇರ್ತದೆ. ಇದು ನೋಡಿ, ರಕ್ತೇಶ್ವರಿ ಕಲ್ಲುಂಟಲ್ಲ, ಎದುರು ರಕ್ತೇಶ್ವರಿದು. ಇಲ್ಲೆಲ್ಲ ತುಂಬ ಫೇಮಸ್. ಇದು ದುಂಬಿ ರೂಪದಲ್ಲಿ ಬಂದಂಥ ರಕ್ತೇಶ್ವರಿದು. ನೋಡಿ, ಇಲ್ಲಿ ಕಾಲು ತೊಳಿಲಿಕ್ಕೆಲ್ಲ ಇಲ್ಲಿ. ನಾನು ನಿಮಗೆ ಮೊದಲು ತೋರಿಸಿದ್ದೇನೆ ಇದನ್ನೆಲ್ಲ. ಆದರೂ ನಾವೀಗ ಎಲ್ಲರೂ ಹೋದರೆ ಎಲ್ಲ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕರೆಕ್ಟಾಗಿ ನೋಡೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೇವೆ, ಬರ್ತೇವೆ. ಹಾಗೆ ಇಲ್ಲಿ ಗೋಪುರ ಎಲ್ಲ ತೋರಿಸ್ತಿದ್ದೇನೆ ನೋಡಿ. ಇದು ಒಳ ಸೈಡಲ್ಲಿ ಗೋಪುರ. ಒಳಗೆ ವಿಡಿಯೋ ಹಿಡಿಲಿಕ್ಕಿಲ್ಲ ಅಂತ ಹೇಳಿದರು, ಹಾಗಾಗಿ ಹಿಡಿಲಿಲ್ಲ.
ಈಗ ಪೂಜೆ ಎಲ್ಲ ಆಯಿತು. ಹಾಗೆ 7ವರೆಗೆ ಊಟ ಶುರುವಾಗಿದೆ. ಊಟ ಆಯಿತು. ಈಗ ಇನ್ನು ಮನೆಗೆ ಹೊರಡ್ತಾ ಇದ್ದೇವೆ. ಇದು ಗಾಡಿಯೆಲ್ಲ ಪಾರ್ಕ್ ಮಾಡಿದ್ದಾರಲ್ಲ ಅಲ್ಲಿ ದೇವಸ್ಥಾನದ ಹೊರ ಸೈಡಲ್ಲಿ ನೋಡಿ, ಇದು ದೇವಸ್ಥಾನದ ಹೊರ ಸೈಡು ನೋಡಿ, ಗಾಡಿಯೆಲ್ಲ ಹೋಗ್ತಾ ಉಂಟು. ಹಾಗೆ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿದ್ದಾರೆ. ನಾವು ಆಟೋ ರಿಕ್ಷಾದಲ್ಲಿ ಬಂದಿದ್ದೇವೆ, ಹಾಗಾಗಿ ನಮ್ಮ ರಿಕ್ಷಾ ಬರುವವರೆಗೆ ನಾವಿಲ್ಲಿ ನಿಂತಿದ್ದೇವೆ ನೋಡಿ. ಎಲ್ಲ ಗಾಡಿಗಳು ಈ ರೀತಿ ನಿಲ್ಲಿಸಿದ್ದಾರೆ. ಇನ್ನು ನಾವು ಕೂಡ ಹೊರಡ್ತೀವಿ. ಬಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೆ ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಬಾಯ್.